ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಹಲಸಿನ ಎಲೆಯ ಕೊಟ್ಟಿಗೆ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. 1/4 kg ಉದ್ದಿನ ಬೇಳೆಯನ್ನು 6-8 ಗಂಟೆ ಹೊತ್ತು ನೆನೆಸಿದ್ದೇನೆ. ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿ ಆಗಿದೆ, ಅದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಉಳಿದ ಉದ್ದಿನ ಬೇಳೆಯನ್ನು ಹೀಗೇ ರುಬ್ಕೊಳ್ಬೇಕು. ಈಗ 1 kg ಅಕ್ಕಿಯನ್ನು ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ಅದನ್ನು ನೆನೆಸಿಟ್ಟಿದ್ದೇನೆ. ಈಗ ನೀರು ಹಾಕಿ ಅದನ್ನು ರುಬ್ಬೋಣ. ಈಗ ರುಬ್ಬಿ ಆಗಿದೆ, ಅದನ್ನು ಉದ್ದಿನ ಬೇಳೆ ಪಾತ್ರೆಗೆ ತೆಗಿತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿದ್ರೆ ಆಯಿತು, ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಈಗ ರುಬ್ಬಿಟ್ಟ ಬ್ಯಾಟರನ್ನು ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಹೊತ್ತು ಹಾಗೇನೆ ಬಿಡೋಣ. ಅರ್ಧ ಗಂಟೆ ನಂತರ ಮುಚ್ಚಳವನ್ನು ಓಪನ್ ಮಾಡ್ತಾ ಇದ್ದೇನೆ. ಇನ್ನು ಬ್ಯಾಟರನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. 5 ನಿಮಿಷದ ಹೊತ್ತು ಅದನ್ನು ಕಲಸ್ಕೊಳ್ಬೇಕು. ಬ್ಯಾಟರನ್ನು ಕಲಸುವಾಗ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಬ್ಯಾಟರ್ ತುಂಬಾ ದಪ್ಪ ಇದ್ದರೆ ಸ್ವಲ್ಪ ನೀರು ಸೇರಿಸಿಕೊಳ್ಳಿ. ಈಗ ಇದನ್ನು ಕಲಸಿ ಆಗಿದೆ, ಲಿಡ್ ಮುಚ್ಚಿ 8 ಗಂಟೆ ಹೊತ್ತು ಬಿಡೋಣ. 8 ಗಂಟೆಯ ನಂತರ ಮುಚ್ಚಳ ಓಪನ್ ಮಾಡಿ ಅದನ್ನು ಸೌಟಿನಿಂದ ತಿರುಗಿಸ್ತಾ ಇದ್ದೇನೆ. ಈಗ ಬ್ಯಾಟರ್ ರೆಡಿಯಾಗಿದೆ. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಉಪ್ಪು ಹಾಕಿದ ನಂತರ ಬ್ಯಾಟರನ್ನು ಚೆನ್ನಾಗಿ ತಿರುಗಿಸಿಕೊಳ್ಬೇಕು. ಈಗ ಇಡ್ಲಿ ಪಾತ್ರೆಯನ್ನು ಗ್ಯಾಸಿನಲ್ಲಿಟ್ಟು ಬೇಯಲಿಕ್ಕೆ ಎಷ್ಟು ನೀರು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಈಗ ಕೊಟ್ಟಿಗೆಯನ್ನು ಹೀಗೆ ಮಡಿಚಿಕೊಳ್ಬೇಕು, ಇಲ್ಲದಿದ್ದರೆ ಬ್ಯಾಟರ್ ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನು ನೀರಿನಲ್ಲಿ ಹೀಗೆ ಮುಳುಗಿಸ್ಕೊಳ್ಬೇಕು. ಈಗ ಅದಕ್ಕೆ ಬ್ಯಾಟರನ್ನು ಹಾಕೋಣ. ಬ್ಯಾಟರನ್ನು ತುಂಬ ಹಾಕೋದು ಬೇಡ, 3/4 ಭಾಗದಷ್ಟು ಹಾಕಿದರೆ ಸಾಕು. ಬೇಯುವಾಗ ಅದು ಉಬ್ಬುತ್ತೆ, ಅದಕ್ಕೆ 3/4 ಭಾಗದಷ್ಟು ಹಾಕಿದರೆ ಸಾಕು. ಈಗ ಅದನ್ನು ಬೇಯಲಿಕ್ಕೆ ಇಡೋಣ. ಕೊಟ್ಟಿಗೆಯನ್ನು ಬೇಯಲಿಕ್ಕೆ ಇಡುವಾಗ ನೀರು ಚೆನ್ನಾಗಿ ಕುದಿ ಬಂದಿರಬೇಕು, ಆ ನಂತರವೇ ಬೇಯಲಿಕ್ಕೆ ಇಡಬೇಕು. ಕೊಟ್ಟಿಗೆ ಎಲ್ಲ ಬೇಯಲಿಕ್ಕೆ ಇಟ್ಟಾಗಿದೆ. ಈಗ ಲಿಡ್ ಮುಚ್ಚಿ ಬೇಯಲಿಕ್ಕೆ ಬಿಡೋಣ. 20ರಿಂದ 25 ನಿಮಿಷ ಬೇಯಲಿಕ್ಕೆ ಇಡೋಣ. ಈಗ ಲಿಡ್ ಓಪನ್ ಮಾಡಿ ಚೆಕ್ ಮಾಡೋಣ ಕೊಟ್ಟಿಗೆ ಬೆಂದಿದೆ ಎಂದು. ಈಗ ಕೊಟ್ಟಿಗೆ ಬೆಂದಿದೆ. ಕೊಟ್ಟಿಗೆಯ ಮೇಲ್ಭಾಗದಲ್ಲಿ ಒಡೆದಿದ್ದರೆ ಅದು ಬೆಂದಿದೆ ಎಂದರ್ಥ. ಇಲ್ಲದಿದ್ದರೆ ಒಂದು ಕಡ್ಡಿಯನ್ನು ಹಾಕಿ ಕಡ್ಡಿ ಕ್ಲೀನಾಗಿ ಬಂದರೆ ಅದು ಬೆಂದಿದೆ ಎಂದರ್ಥ. ಉಳಿದ ಬ್ಯಾಟರನ್ನು ಹೀಗೇ ಬೇಯಲಿಕ್ಕೆ ಇಡಬೇಕು. 1 kg ಅಕ್ಕಿಯಲ್ಲಿ 26 ಕೊಟ್ಟಿಗೆ ರೆಡಿಯಾಗಿದೆ. ಕೊಟ್ಟಿಗೆ ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.